ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಮಟ್ಟದ ಉಮೇದು ತೋಜಾಂಡ ಪ್ರತಿ ಒಂಜಿ ಕೆರೆನು ಪುನರುಜ್ಜೀವನ ಮನ್ಪಾಯರೆ ಸಾಧ್ಯ ಪನ್ಪಿನಕ್ಕೆ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ಮಾದರಿಯಾತಿರು ಸದಸ್ಯರನ್ನ ಭಗೀರಥ ಪ್ರಯತ್ನ ನಡೆದು 1.5 ಎಕರೆ ಪ್ರದೇಶಡು 1 ಕೋಟಿ ರೂಪಾಯಿ ಖರ್ಚಿಡು ಸುಸಜ್ಜಿತ ಕೆರೆ ನಿರ್ಮಾಣ ಮನ್ಪರೆ ಸಾಧ್ಯ ಆತನು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ತೆರಿಪಾದರು. ಕೊಣಾಜೆ ಗ್ರಾಮದ ದಳಸ್ ಕೈತಲ್ 1 ಕೋಟಿ ರೂಪಾಯಿ ಖರ್ಚಿಡು ಕೆದು ಅಭಿವೃದ್ಧಿಗೆ ಶಂಕುಸ್ಥಾಪನೆಯನ್ನು ಶನಿವಾರ ನಡಪಾಯರು. ಶಾಸಕರು ಶ್ರೀ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯರು. ಈ ಪೊರ್ತು ಪಾತಿರ್ನ ಶ್ರೀ ಯುಟಿ ಖಾದರ್ ದಳಸ್ ಕೆದು ಅಭಿವೃದ್ಧಿದ ನೆಟ್ಟಿಡು ದುಂಬುದ ಅಧ್ಯಕ್ಷರಾದಿತ್ತಿನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಶೌಕತ್ ಆಲಿಯರ್ನ ನೇತೃತ್ವಡು ಬಾಕಿದ ಪಂಚಾಯತ್ ಸದಸ್ಯರನ ಸಗಾಯದೊಟ್ಟುಗೂ ಈ ಕೆರೆತ ಅಭಿವೃದ್ಧಿಗೆ ಪೊನೆದಿತ್ತೇರು ಸುರುಟು ಅಧಿಕಾರಿಗಳು ಇಂದೊಂಜಿ ಎಲ್ಲಿಯ ಗುವೇಲೊಂದು ಪಣದಿತ್ತೇರು ಆಂಡ ಹಠ ಬುಡಂದೆ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರನ ಅವಿರತ ಶ್ರಮರ್ದು ಈ ಕೆದುತ ಹಿನ್ನೆಲೆ ತೂನಗ ಇಂದೊಂಜಿ ಮಲ್ಲ ಕೆರೆ ಆತಂಡು ಕೆರೆತ ಅಭಿವೃದ್ಧಿಗೆ ಕಾಸು ಬಿಡುಗಡೆ ಮಲ್ದದಿತ್ತದು ಕಾಮಗಾರಿ ನಡಪೆರ ಉಂಡು. 1.5 ಎಕರೆ ಪ್ರದೇಶಡು ಈ ಕೆರೆ ಅಭಿವೃದ್ಧಿಯಾದು ಕೊಣಾಜೆ ಗ್ರಾಮದ ಜನಕ್ಲಿನ ನೀರಿನ ಸಮಸ್ಯೆ ಪರಿಹಾರ ಹಾಕೊಂಡು ಮಾತಾ ಗ್ರಾಮ ಪಂಚಾಯತ್ ಸದಸ್ಯರು ಒಂದುವೇ ರೀತಿರು ತಂಕ್ಲಿನ ಗ್ರಾಮದ ಕೆರೆಲಿನ ಅಭಿವೃದ್ಧಿ ಮಲ್ತಂಡ ನೀರಿನ ಸಮಸ್ಯೆಯನ್ನು ಪರಿಹಾರ ಮಲ್ಪೆರೆ ಸಾಧ್ಯ ಉಂಟು ಪಂಡ ತೆರಿಪಾಯರು. ಸುಮಾರು 1.5 ಎಕರೆದಷ್ಟು ಕೆರೆ ಇದೆ. ಮಣ್ಣು ಬಿದ್ದು ಕೆರೆ ಹೋಗಿ ಇವತ್ತು ಬರೀ ಸಣ್ಣ ಒಂದು ಆಗಿದೆ. ಮತ್ತೆ ಅದನ್ನು ಕೆರೆ ಆಗಿ ಪುನಃ ಪರ್ಮನೆಂಟ್ ಕೆರೆ ಮಾಡಬೇಕಾ, ಅದಕ್ಕೆ ಅನುದಾನ ಬಿಟ್ಟು ಕೆಲಸ ಮಾಡೋದು ಮಾತ್ರ ಆಗ್ತಿಲ್ಲ. ಅದು ಆ ಹೊಂಡ ಕೂಡ ಮುಚ್ಚಿ ಹೋಗ್ತದೆ ಕೆಲವು ಸಮಯದಲ್ಲಿ ಹೇಳಿ ಆರ್ಗ್ಯುಮೆಂಟ್ ಮಾಡಿ ತದನಂತರ ಬೆಂಗಳೂರಿನ ಅದಕ್ಕೆ ಒಪ್ಪಿಗೆ ಕೊಟ್ಟು ಇದೀಗ ಆ ಒಂದು ಅದಕ್ಕೆ ಪುನರ್ಜೀವ ಕೊಡುವಂಥ ಕೆಲಸ ಆಗಿತ್ತು. ಅಂತರ್ಜಲಕ್ಕೆ ವಿಶೇಷವಾದ ಶಕ್ತಿ ಕೊಡುವಂಥ ಒಂದು ಪುನರ್ಜೀವದ ಕೆಲಸ ಪ್ರಾರಂಭ ಮಾಡ್ತೇವೆ. ಯಾಕೆ ಈ ಮಾತು ಅಂತ ಹೇಳಿದರೆ, ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರಿಗೆ ಆಸಕ್ತಿ ವಹಿಸಿದರೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಂಥ 2-3 ಕೆರೆಯನ್ನು ಮತ್ತೆ ನಮಗೆ ಪುನರ್ಜೀವಗೊಳಿಸುವಂಥ ಕೆಲಸ ಇತ್ತು. ಖಂಡಿತ ಆಗ್ತದೆ. ಅದು ಭವಿಷ್ಯ ದಿನಕ್ಕೆ ನಾವು ಮಾಡಲೇಬೇಕು. ಯಾಕೆಂತ ಹೇಳಿದರೆ ನೋಡಿ, ಇಲ್ಲಿ ಮೇಲೆಯಿಂದ ಬಂದಂತೆಲ್ಲ ನೀರುಗಳು ಮಳೆಗಾಲ ಬಂದು ಎಲ್ಲಿ ಸೇರೋದು? ಈಗ ಸುಮ್ಮನೆ ಎಲ್ಲೆಲ್ಲಿ ಹೋಗಿ ನಿಲ್ಲೋದು ವಿಚಾರ ಏನಾದ್ರು ಇಲ್ಲಿ ದೊಡ್ಡ ಮಟ್ಟದ ಕೆರೆ ಆದರೆ ಇಡೀ ಸುತ್ತಮುತ್ತಲ ಬರುವಂಥ ನೀರುಗಳೆಲ್ಲ ಬಂದು ಸೇರಿದಲ್ಲಿಗೆ ಅಂತ ಹೇಳಿದರೆ ಈ ಕೆರೆಗೆ ಬಂದು ಸೇರಿ ಇಲ್ಲಿ ಅಂತರ್ಜಲ ಅಭಿವೃದ್ಧಿಯಾಗಿ ಎಲ್ಲ ಕಡೆಗೆ ಬಹುಶಃ ಅಂತರ್ಜಲಕ್ಕೆ ವಿಶೇಷವಾದ ಭೂಮಿಗೆ ಶಕ್ತಿ ಕೊಡುವಂಥ ಒಂದು ಪ್ರಕೃತಿಯೊಂದು ನಿಯಮ. ಅದಕ್ಕೆ ನಾವು ಮತ್ತೆ ಹೋಗುವಂಥ ಕೆಲಸ ಆಗಬೇಕಾಗ್ತದೆ. ಆದ ಕಾರಣ ಇದನ್ನು ನಾವು ಇವತ್ತು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 1.5 ಎಕರೆ ಆ ಒಂದು ಬಹುಶಃ ಇವತ್ತು ಇದನ್ನು ಸಂಪೂರ್ಣವಾಗಿ ಪುನರ್ಜೀವಗೊಳಿಸಲಿಕ್ಕೆ ನಾವು ನಮ್ಮ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಶೆಟ್ಟಿ, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ನಜರ್ ಶಾ ಪಟ್ಟೋರಿ, ತಾಲೂಕ್ ಪಂಚಾಯತ್ ಸದಸ್ಯರು ಪದ್ಮಾವತಿ ಪೂಜಾರಿ ಕೊಣಾಜೆ, ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಾಫಾ, ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಅಚ್ಯುತಗಟ್ಟಿ ಕೆಳಗಿನ ಮನೆ, ಶ್ರೀಮತಿ ಮುತ್ತು ಎನ್ ಶೆಟ್ಟಿ, ಖಾದರ್, ಮೊಹಮ್ಮದ್ ಇಕ್ಬಾಲ್, ಪ್ರೇಮ್ ಅಸೇಗೋಡಿ, ಶೋಭಾ, ಗುಲಾಬಿ ಶೆಟ್ಟಿಗಾರ್, ತಾಹಿರಾ, ಚಂಚಲಾಕ್ಷಿ, ಮೊಹಮ್ಮದ್ ಮುಖಂಡರು ಶ್ರೀ ಪದ್ಮನಾಭ ಗಟ್ಟಿ ಕೆಳಗಿನ ಮನೆ, ಖಲೀಲ್, ದೇವನ ಶೆಟ್ಟಿ, ಬೆನೆಟ್, ಸಲೀಂ ಮೆಗಾ, ಇಕ್ಬಾಲ್ ಕೊಣಾಜೆ, ಇಕ್ಬಾಲ್, ರಜಾಕ್, ಅಮೀರ್ ಕೋಡಿಜಾಲ್, ಹಸನ್ ಕುನ್ನಿ, ಬೂಬಗಟ್ಟಿ, ಮುಸ್ತಫಾ ಹರೇಕಳ, ಶ್ರೀಧರ್ ಪುಳಿಂಚಾಡಿ, ಇಸ್ಮಾಯಿಲ್ ಕೆಎಂ, ಸುಧಾಕರ್ ಭಟ್, ಇಸ್ಮಾಯಿಲ್ ಸಾಮನಿಗೆ, ಮೊಹಮ್ಮದ್ ಅಸೈ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.